ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಸುರತ್ಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಳಿಯಿಂದ ಸುರತ್ಕಲ್ ಮೇಲ್ಸೇತುವೆಯ ತನಕ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ವೈ ಭರತ್-ಶೆಟ್ಟಿಯವರು ಗುದ್ದಲಿ ಪೂಜೆ ನೆರವೇರಿಸಿದರು. ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ವೈ ಭರತ್-ಶೆಟ್ಟಿಯವರು ಸುರತ್ಕಲ್ನಿಂದ ಮೇಲ್ಸೇತುವೆಯ ತನಕದ ರಸ್ತೆ ಕಾಂಕ್ರೀಟೀಕರಣ ಬಾಕಿ ಇತ್ತು. ಅದನ್ನು ಕಾಂಕ್ರೀಟೀಕರಣಗೊಳಿಸುವ ನಿಟ್ಟಿನಲ್ಲಿ ಚಾಲನೆ ನೀಡಲಾಗಿದೆ. ಆ ಕಾಮಗಾರಿಯಾದ ಬಳಿಕ ಉಳಿದ ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಾಗುವುದೆಂದು ಹೇಳಿದರು. ಸುರತ್ಕಲ್ ನಗರದ ಮಧ್ಯಭಾಗದಲ್ಲಿರುವಂಥ ಸುರತ್ಕಲ್ ಪೇಟೆಯಿಂದ ನಮ್ಮ ಬ್ರಿಡ್ಜಿನ ತನಕ ರೈಲ್ವೆ ಓವರ್ ಬ್ರಿಡ್ಜ್ ಇದೆ, ಅದರ ತನಕ ಕಾಮಗಾರಿಯ ಕಾಂಕ್ರೀಟೀಕರಣ ಬಾಕಿ ಇತ್ತು. ಅದನ್ನು ಈಗ ಕಾರ್ಪೊರೇಷನ್ ವತಿಯಿಂದ ಸಾಧಾರಣ 1 ಕೋಟಿಯಷ್ಟು 98 ಲಕ್ಷ ಚಿಲ್ಲರೆಯಷ್ಟು ಫಂಡ್ಸ್ನಲ್ಲಿ ಇಲ್ಲಿಂದ ಬ್ರಿಡ್ಜ್ನವರೆಗೆ ಕಾಂಕ್ರೀಟೀಕರಣ 4 ಲೇನ್ ಕಾಂಕ್ರೀಟೀಕರಣ ಮಾಡಲಿಕ್ಕಿದ್ದೇವೆ. ಅದರ ಗುದ್ದಲಿ ಪೂಜೆಯನ್ನು ಇವತ್ತು ನಡೆಸಿದ್ದೇವೆ. ಆದಷ್ಟು ಬೇಗ ಇದನ್ನು ಮಾಡಿದ ನಂತರ ಮುಂದುವರೆದಂಥ ರಸ್ತೆ ಸುರತ್ಕಲ್ ಮತ್ತು ಕಾಣ MRPLಗೆ ಹೋಗಲಿಕ್ಕೆ ಏನಿದೆ ಅದರ PWDಯಿಂದ ಅದರ 10 ಕೋಟಿಯ ಟೆಂಡರ್ ಈಗಾಗಲೇ 15 ದಿನದಲ್ಲಿ ಆಗಲಿಕ್ಕಿದೆ ಅನ್ನೋದನ್ನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿದ್ದಾರೆ. ಮತ್ತು ಅದೇ ರಸ್ತೆಗೆ ಮುಂದುವರೆದ ಭಾಗವಾಗಿ ಸ್ಟೇಟ್ ಹೈವೇ PWD ಸ್ಟೇಟ್ ಹೈವೇಯಿಂದ PWDಯಿಂದಲೇ ಒಂದು 20 ಕೋಟಿಯಷ್ಟು ಅದರ ಅಗಲೀಕರಣ ಪುನಃ 10 ಕೋಟಿ PWDಯಿಂದ ಅಲ್ಲಿಂದ MRPL ತನಕ ಆಗಿ ಪುನಃ 20 ಕೋಟಿಯಷ್ಟು ಅದು ಅಗಲೀಕರಣ ಮಾಡಿ ಫುಟ್ಪಾತ್ ಇದೆಲ್ಲ ಮಾಡುವ ಕೆಲಸ ಸಹ ಅದು ಸಹ ಟೆಂಡರ್ ಬರಲಿಕ್ಕಿದೆ. ಈ ಸಂದರ್ಭದಲ್ಲಿ ಪಾಲಿಕೆಯ ಉಪಮೇಯರ್ ಸುಮಂಗಲ ರಾವ್, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ವರುಣ್ ಚೌಟಾ, ಸರಿತಾ ಶಶಿಧರ್, ವೇದಾವತಿ, ಲೋಕೇಶ್ ಬಳ್ಳಾಚೆ, ಶ್ವೇತಾ ಪೂಜಾರಿ, ಶೋಭಾ ರಾಜೇಶ್, ಲಕ್ಷ್ಮೀ ಶೇಖರ್ ದೇವಾಡಿಗ, ನಯನ ಆರ್ ಕೋಟ್ಯಾನ್, ಪಾಲಿಕೆಯ ಜೂನಿಯರ್ ಇಂಜಿನಿಯರ್ ಕೃಷ್ಣಮೂರ್ತಿ ರೆಡ್ಡಿ ಮೊದಲಾದವರು ಹಾಜರಿದ್ದರು.